Oh my god, thank you so much. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓ ಮೈ ಗಾಡ್, ನೀವೆಲ್ಲರಿಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಏನು ಸ್ಪೆಷಲ್ ಅಂತ. ನನಗಂತೂ ಇದು ತುಂಬಾನೇ ಸ್ಪೆಷಲ್. ಯಾಕೆ ಏನು ಅಂತ ನೀವು ಪೂರ್ತಿ ವ್ಲಾಗ್ ನೋಡಿದಾಗ ಗೊತ್ತಾಗುತ್ತೆ. ಇದು ಐಫೋನ್ 13 ತಗೊಳ್ಳೋದು ಮಾತ್ರ ಅಲ್ಲ, ಬಟ್ ಅದನ್ನು ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು, ನಾನು ಎಷ್ಟು ದುಡ್ಡು ಕೊಟ್ಟು ತಗೊಂಡೆ, ಯಾವ ಮಾಡಲ್ ತಗೊಂಡೆ, ಎಷ್ಟು ಪ್ಲಾನಿಂಗ್ ಮಾಡ್ಬೇಕಾಯ್ತು ಇದು ತಗೋಬೇಕಾದ್ರೆ. ಅಂಡ್ ಇದು ನನ್ನ ಕನಸಾಗಿತ್ತು. ಅಂಡ್ ಈ ಕನಸು ಯಾಕಾಗಿತ್ತು? ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೋಸ್ಕರ ಆಗಿತ್ತು. ಹಾಗಾದ್ರೆ ಇದೆಲ್ಲ ಸಾಧ್ಯ ಆಗಿದೆ ಹೇಗೆ? ಎಲ್ಲಾ ಡೀಟೇಲ್ಸ್ ನಿಮಗೆ ಹೇಳಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಐಫೋನ್ ಕಾಸ್ಟ್ ಎಷ್ಟು, ಹಾಗೆಯೇ ಅಲ್ಲಿ ನಮ್ಮೂರಲ್ಲಿ ಎಷ್ಟಿದೆ ಅಂತ ನಿಮ್ಗೆಲ್ಲ ಡಿಫ್ರೆನ್ಸ್ ಎಲ್ಲ ಹೇಳ್ಬೇಕಲ್ವಾ. ಸೊ ತಡ ಮಾಡದೆ ಒಂದು ಎಕ್ಸೈಟಿಂಗ್ ಬ್ಲಾಗ್ ನ ಶುರು ಮಾಡೋಣ. ಐಫೋನ್ ಸ್ಟೋರ್ ಹಿಂದ್ಗಡೆ ಇದೆ. ಸೊ ಲೆಟ್ಸ್ ಗೋ, ಕಮ್ ಆನ್. ನನಗೋಸ್ಕರ ಫೋನ್ನ ರಿಸರ್ವ್ ಮಾಡಿದ್ರು. ಲೈಕ್ ನೀವು ಬ್ಲಾಗರ್ ಅಲ್ವಾ, ಬೇರೆಯವ್ರದ್ದೆಲ್ಲ ಬಿಟ್ಟು ನನಗೆ ಸ್ಟಾಕ್ ಇಲ್ಲದೆ ಇದ್ರು, ಅಷ್ಟು ಜನ ವೇಟಿಂಗಲ್ಲಿದ್ದರು. ದೇ ಮೇಡ್ ಶೋರ್ ನನಗೋಸ್ಕರ ರಿಸರ್ವ್ ಮಾಡ್ತಾರಂತ. ಸೊ ಅದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಶಿ ರೆಕಗ್ನೈಸ್ ಮೀ ಆಲ್ಸೋ. ಓ ಮೈ ಗಾಡ್, ಮೊನ್ನೆ ಬಂದು ಕೇಳಿದಾಗ ಶಿ ವಾಸ್ ಲೈಕ್, ಡೋಂಟ್ ವರಿ ಮ್ಯಾಮ್, ನಿಮ್ಮ ಹೆಸರು ನನ್ನ ಟಾಪ್ ಆಫ್ ದ ಮೈಂಡಲ್ಲಿದೆ. ತೋರಿಸಿದ್ರು ಪ್ರೂಫ್ ನನಗೆಲ್ಲ. ಸೊ ಫೈನಲಿ ಹಿಯರ್ ಇಟ್ ಇಸ್. ಸೊ ನಿಮಗೆಲ್ಲ ಸ್ಕ್ಯಾನ್ ಮಾಡಿ ತೋರಿಸ್ತೀವಿ ಫಸ್ಟ್ ಬಿಫೋರ್ ಐ ಗೆಟ್ ಆನ್ ಟು ಮೈ ಓನ್ ಫೋನ್. ಓಕೆನಾ? ಲೆಟ್ಸ್ ಸ್ಟಾರ್ಟ್. Get it. Thank you. Oh my god, thank you so much. It's free, right? Okay, bye, I'm going. Oh, so cool. This is 256. Yes, the golden. The gold? Yeah. iPhone 13 Pro Max. Exactly. Oh my god, illide ನನ್ನ phone. I'm so happy. Special order for you only. Special order for me ante. Thank you so much, means a lot. ಇವತ್ತು ಫೋನ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅದರ ಆಕ್ಸೆಸರೀಸು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನನಗೆ ಏರ್ಪೋಡ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು ಡೀಟೇಲ್ಸ್. ಬಿಕಾಸ್ ಎರಡಿದೆ, ಎರಡರಲ್ಲಿ ಏನು ಡಿಫ್ರೆನ್ಸ್ ಇದೆ, ಯಾವುದ್ರ ಫೀಚರ್ಸ್ ಹೇಗೆ ಅಂತ. ಸೊ ಇದು ಸೆಕೆಂಡ್ ಜನರೇಷನ್ ನಾರ್ಮಲ್ ವರ್ಷನ್, ಬಟ್ ಇದು ಪ್ರೋ ವರ್ಷನ್ ಇನ್ ದ ಸೆಕೆಂಡ್ ಜನರೇಷನ್. ಸೊ ಇದಕ್ಕೆಷ್ಟು? 999. ಆ್ಯಂಡ್ ದಿಸ್ ಒನ್ ಇಸ್ ಫಾರ್ 679. ಯಾವುದು? Name choice. I'll go for this. iPhone 13 ಡಿಫ್ರೆಂಟ್ ಮಾಡೆಲ್ಸ್. ನನ್ನ ಫೋನ್ ಇದು iPhone 13 Pro Max. ಓ ಮೈ ಗಾಡ್, ಎಷ್ಟು ಸ್ಮೂತ್ ಆಗಿದೆಯಲ್ಲ. ಸಿನೆಮ್ಯಾಟಿಕ್ ಮೋಡ್, ಸ್ಲೋ ಮೋ, ಟೈಮ್ ಲ್ಯಾಪ್ಸ್, ಏನು ಬೇಕು. ವಾವ್, ದಿಸ್ ಇಸ್ ಸೋ ಗುಡ್. ಖುಷಿ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಬೇರೆಲ್ಲ ನೋಡೋಣ. ಐ ಹೋಪ್ ಬ್ಯಾಟ್ರಿ ಬ್ಯಾಕಪ್ ಈ ಸತಿ ತುಂಬ ಚೆನ್ನಾಗಿರುತ್ತೆ. ಐ ರಿಯಲಿ ಹೋಪ್. ಆ್ಯಂಡ್ ಇದು ಬಂದುಬಿಟ್ಟು 13 Pro. 13 Pro ಅಲ್ಲಿ ಸೇಮ್ ಫೀಚರ್ಸ್ ಇದೆ, ಬಟ್ ಇಟ್ಸ್ ಜಸ್ಟ್ ದ್ಯಾಟ್ ಇದು ದೊಡ್ಡದಿದೆ, ಇದು ಸ್ವಲ್ಪ ಚಿಕ್ಕದಿದೆ. ಆ್ಯಂಡ್ ಇಲ್ಲಿರೋದು 13 ಮಾಮೂಲಿ ಫೋನ್. ಆ್ಯಂಡ್ ದೆನ್ ವಿ ಹ್ಯಾವ್ ದ 13 ಮಿನಿ. ಓ ಮೈ ಗಾಡ್, 4 ನೋಡಿ ಪುಟ್ ಫ್ಯಾಮಿಲಿ ಥರ, ಸ್ಮಾಲ್, ಬಿಗ್ ಬಿಗ್ ಬಿಗ್. ಇದು ಇಷ್ಟರಲ್ಲಿ ನನ್ನದು ಬಂದ್ಬಿಟ್ಟು ಇದು. ದಿಸ್ ಇಸ್ ಮೈನ್. ಇಲ್ಲಿ ಡಿಫ್ರೆಂಟ್ ಫೋನ್ ಕೇಸ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ, ಯಾವ್ದು ತಗೋಬೇಕು ಅಂತ. ಸಿಲಿಕಾನ್ ಇತ್ತು, ಆಮೇಲೆ ಹಾರ್ಡ್ ಕೇಸ್ ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ಸೊ ಐ ಡಿಸೈಡೆಡ್ ಇಲ್ಲೇ ತಗೋಬೇಕು ಅಂತ. ಲ್ಯಾಪ್ಟಾಪ್ಸ್, ಫೋನ್ಸ್, ಇಯರ್ಫೋನ್ಸ್, iMac, iWatch, ಸ್ಪೀಕರ್ಸ್, ಲ್ಯಾಪ್ಟಾಪ್ ಬ್ಯಾಗ್, ಎವ್ರಿಥಿಂಗ್, ಆ್ಯಪಲ್ ಪ್ರಾಡಕ್ಟ್ಸ್, ಎವ್ರಿಥಿಂಗ್ ಇರೋದು ಈ ಒಂದು ಜಿಮ್ಮಿ ಮಾಲ್ನ iStyle ಸ್ಟೋರಲ್ಲಿ. ಕ್ಯಾನ್ ಯು ಬಿಲೀವ್ ಇಟ್? ಯಾವುದೋ ಒಂದು ದೇಶ, ಅವ್ರು ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ಅವ್ರಿಗೆ ಗೊತ್ತಿಲ್ಲ, ಬಟ್ ಆದ್ರೂ ಪ್ರೀತಿಯಿಂದ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಐ ಆಮ್ ಸೋ ಹ್ಯಾಪಿ. ಬಿಲ್ಲಿಂಗ್ ಟೈಮ್ ಬನ್ನಿ. my AirPods,
my phone case, my phone and my iStyle bag. Oh my god, ಇದೆಲ್ಲ ನಂದೇನಾ? ಇದು ಐಫೋನ್ ಅನ್ನೋ ಬ್ರ್ಯಾಂಡ್ಗಿಂತ ನನಗೆ ಇದು ಓಕೆ ಗ್ರೋತ್ ಪ್ರಾಸೆಸ್ ಅಂತ ಅನಿಸುತ್ತಲ್ಲ, ಸೊ ಅದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಎಂಟೈರ್ ಸೆಟ್ ಇಸ್ ರೆಡಿ. ಸೊ ದುಡ್ಡು ಕೊಡ್ಬೇಕಲ್ವಾ, ಇಲ್ಲಾಂದ್ರೆ ಬಿಡ್ತಾರ ನಮ್ಮನ್ನ. So we're done. I can't take it back. This one is for you. This one is mine. Thank you. Right? So I have 1, I have 2, I have 3, and I have 4. Oh my god. All right. Apple care, it's fine. With Apple Care, it's 5. Okay. Oh. Wow. Isn't this pretty? Ta-da! And we do this, and here I have my cable there. ವಾವ್, ಇದನ್ನ ಮಗು ತರ ನೋಡ್ಕೋಬೇಕು ನಾನು. ಎಷ್ಟು ಚೆನ್ನಾಗಿದೆ ಗೋಲ್ಡ್ ಫಿನಿಶ್. ಫಸ್ಟ್ ಟೈಮ್ ನನ್ನದೇ ಆದಂಥ ಒಂದು ಐಫೋನ್. ನಾನು ತಗೊಂಡಿರೋದು ಎಷ್ಟು ಬೆಲೆಗೆ, ಇದೇ ಫೋನ್ಗೆ ಇಂಡಿಯಾದಲ್ಲಿ ಎಷ್ಟು ಪ್ರೈಸ್ ಅಂತ ಕುತೂಹಲ ನಿಮ್ಮೆಲ್ಲರಿಗೂ ಇರ್ಬೋದು. ಅದನ್ನಂತೂ ಖಂಡಿತವಾಗ್ಲೂ ತಿಳಿಸ್ತೀನಿ. ಆದರೆ ಇದೇ ಫೋನ್ ನಮ್ಮ ಇಂಡಿಯಾದಲ್ಲಿ 1,40,000. ಈ ಪಿಂಕ್ ಕಲರ್ ಹಾರ್ಟ್ ಕೇಸ್ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಪೇ ಮಾಡಿರೋದು 4,500. ನನ್ನ ಫೋನ್ ಕೇಸ್ ಕಲರ್ ಲೈಟ್ ಪಿಂಕ್ ಶೇಡಲ್ಲಿ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ, ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಫೋನ್ ಆನ್ ಮಾಡಿದ ತಕ್ಷಣ ನಮ್ಮ ಇಂಡಿಯಾದಲ್ಲಿ ನಮಸ್ತೆ ಅನ್ನೋದ್ರಲ್ಲಿ ಓಪನ್ ಆಗುತ್ತೆ, ಬಟ್ ಇಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ಲ್ಯಾಂಗ್ವೇಜಸಲ್ಲಿ ಹೆಲೋ ಅಂತ ಓಪನ್ ಆಗುತ್ತೆ. ಸೊ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಯಾವುದು ನಿಮಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಅಂತ ನೀವು ಟ್ರೈ ಮಾಡಿ. ಹಾಗೆಯೇ ಸ್ಕ್ರೀನ್ ಗಾರ್ಡ್ಗೆ, ಏರ್ಪಾಡ್ಸ್ಗೆ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ಹಾಗೆಯೇ ಇಂಡಿಯಾ ಪ್ರೈಸ್ಗೆ ಅಂತ ಅದನ್ನು ತಿಳಿಸ್ತೀನಿ. ಇವಾಗ ಅನ್ಬಾಕ್ಸ್ ಮಾಡ್ತಾ ಇರೋದು ನನ್ನ ಸೆಕೆಂಡ್ ಜನರೇಷನ್ ಪ್ರೋ ವರ್ಷನ್ ಏರ್ಪಾಡ್ಸ್. ಸೊ ಇದ್ರ ಕಾಸ್ಟ್ ಎಷ್ಟು ಅಂದರೆ ಇಲ್ಲಿ 20,000ಕ್ಕೆ ನಾನು ತಗೊಂಡಿದ್ದೀನಿ. ಆದರೆ ಇದೇ ಏರ್ಪಾಡ್ಸ್ ನಮ್ಮ ಇಂಡಿಯಾದಲ್ಲಿ 25,000ಕ್ಕೆ ಇದೆ. ಬಟ್ ಸದ್ಯಕ್ಕೆ ಆಫರಲ್ಲಿ 18,000ಕ್ಕೆ ಇದೆ. ಸೊ ನಿಮಗೆ ಇಂಡಿಯಾದಲ್ಲಿದ್ದರೆ ಇದು 18,000ಗೆ ಸಿಗುತ್ತೆ. ಇದರ ಬೆಸ್ಟ್ ಥಿಂಗ್ ಏನು ಗೊತ್ತಾ, ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಅಂದರೆ ಏರ್ಪಾಡ್ಸ್ ಹಾಕಿದ್ಮೇಲೆ ನನ್ನ ಸುತ್ತಮುತ್ತದ ವಾತಾವರಣದ ಶಬ್ದ ನನಗೇ ಕೇಳಿಸಲ್ಲ, ಅಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಇದರಲ್ಲಿ ಇದೆ. ಇದರಲ್ಲಿ ಎಕ್ಸ್ಟ್ರಾ ಇಯರ್ ಪ್ಲಗ್ಸ್ ಇದೆ, ಹಾಗೆಯೇ ಚಾರ್ಜರ್. iPhone 13 ಫೋನ್ ಕೇಸ್, ಅದ್ರ ಜೊತೆಗೇನೆ ಆಪಲ್ ಕೇರ್ ಪ್ಲಸ್ ಬಿಕಾಸ್ ಫೋನ್ ಎಲ್ಲ ಕೆಳಗಡೆ ಬಿದ್ದರೆ ಬೇಕಲ್ವಾ. ಅದ್ರ ಜೊತೆಗೇನೆ ಇಯರ್ಫೋನ್ಸ್ ಇದನ್ನೆಲ್ಲ ತೊಗೊಂಡಿದ್ದೀನಿ. ಈ ಎಂಟೈರ್ ಪ್ಯಾಕೇಜಿಗೆ ಎಷ್ಟಾಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಬಟ್ ಬಿಫೋರ್ ದ್ಯಾಟ್, ಇದು ನನ್ನ ಕನಸಿನ ಒಂದು ಮೊಬೈಲ್ ಯಾಕೆ ಅಂತ ನಿಮಗೆ ಹೇಳಬೇಕು. ಯಾಕೆ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ನಾನು ತಗೋತಾ ಇರೋದು ನನ್ನ ಯೂಟ್ಯೂಬ್ ಸ್ಯಾಲ್ರಿನಲ್ಲಿ, ನನ್ನ ಪರ್ಸ್ನಲ್ ಸ್ಯಾಲ್ರಿನಲ್ಲಿ. ಸೊ ತುಂಬಾ ಖುಷಿ ಅನಿಸುತ್ತೆ. ನನ್ನ ಲೈಫ್ನ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಹೆವಿ ಇನ್ವೆಸ್ಟ್ಮೆಂಟ್ ವಸ್ತು ಅಂದರೆ ಇದೆ. ಆ್ಯಂಡ್ ನಾನು ನನಗೋಸ್ಕರ ಖರ್ಚು ಮಾಡೋದಕ್ಕೆ ಬೇಜಾರು ಪಡ್ತಾ ಇಲ್ಲ. ಯಾಕಂದರೆ ಈ ಇನ್ವೆಸ್ಟ್ಮೆಂಟಲ್ಲಿ ಫೋನ್ ಬರ್ತಾ ಇದೆಯಲ್ಲ, ಅದು ನಾನು ಉಪಯೋಗಿಸೋದು ಯೂಟ್ಯೂಬ್ಗೋಸ್ಕರ.
ನಾನು ಎಷ್ಟು ಖುಷಿ ಆಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆಬ್ವಿಯಸ್ಲಿ ಬೇಜಾರಾಗುತ್ತೆ, ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀನ ಒಂದು ಫೋನ್ಗೋಸ್ಕರ ಅಂತ. ಬಟ್ ಅಷ್ಟೇ ಖುಷಿ ಇದೆ ನನಗೆ, ಬಿಕಾಸ್ ಇದನ್ನು ಗ್ರೋತ್ ಅಂತ ಹೇಳ್ತೀವಿ ಅಲ್ವಾ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗೋದು, ಏನಾದರೂ ಒಂದು ಪ್ರೋಗ್ರೆಸ್ ಆಗೋದು, ತಗೊಳ್ಳೋದು ನಿಮ್ಮಿಂದ ಇದು ಸಾಧ್ಯ ಆಯಿತು. ಸೊ ಇದರ ಕ್ರೆಡಿಟ್ ಆ್ಯಂಡ್ ಇದರ ಹ್ಯಾಪಿನೆಸ್ ನಿಮಗೋಸ್ಕರ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅಂದರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ದ್ಯಾಟ್ ಈಸ್ ಫಾರ್ ಶ್ಯೂರ್. ನೀವು ಪ್ರತಿ ಸತಿ ಹೇಳ್ತೀರಲ್ಲ ಯಾಕೆ ನೀವು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀರಾ ಅಂತ, ಬಿಕಾಸ್ ನಿಮ್ಮಿಂದ ನಾನಿದ್ದೀನಿ. ಸೊ ನಿಮ್ಮ ಕಾಮೆಂಟ್ಸ್ ನನಗೆ ತುಂಬಾ ಮುಖ್ಯವಾಗುತ್ತೆ. ನೀವೆಷ್ಟು ಪ್ರೀತಿ ತೋರಿಸ್ತೀರಾ ನನಗೆ, ಅಷ್ಟೇ ಪ್ರೀತಿ ನಾನು ಕೊಡ್ಬೇಕು ತಾನೇ ನಿಮಗೆ, ಇಲ್ಲಾಂದರೆ ತಪ್ಪಾಗುತ್ತಲ್ವ. ಸೊ ಅದಕ್ಕಾಗಿ ಇವತ್ತು ಈ ಒಂದು ಸ್ಪೆಷಲ್ ಡೇನ ಮತ್ತಷ್ಟು ಸ್ಪೆಷಲ್ ನೀವು ಮಾಡಿಸಿದ್ದೀರಾ ನನಗೆ. ದೀಪು ಹೇಗೆ ಅನ್ನಿಸ್ತಾ ಇದೆ? ಇದು ಹೆವಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ ಆಯಿತಾ. ಆ್ಯಂಡ್ ನನಗೆ ತುಂಬ ಕನ್ಫ್ಯೂಷನಲ್ಲಿದೆ. ಬಟ್ ಮೈ ಹಸ್ಬೆಂಡ್ ವಾಸ್ ಲೈಕ್ ಇಲ್ಲ 13 Pro Max ನೀನು ತಗೋಬೇಕು ಅಂತ. ಐ ಸೆಡ್ ಓಕೆ ಡನ್. ತುಂಬ ಖುಷಿ ಆಗ್ತದೆ, ಯಾಕೆಂದರೆ ಇದು ಅವಳು ಓನ್ ಅರ್ನಿಂಗ್ಸಿಂದ ತೊಗೊಳ್ತಾ ಇರೋದು. ಫಸ್ಟ್ ಮೇಜರ್ ಐಟಮ್ ಓನ್ ಅರ್ನಿಂಗ್, ಸೆಲ್ಫ್ ಅರ್ನಿಂಗಿಂದ ನಾನು ಕೊಡಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ಬಂದ ತಕ್ಷಣ ನಿನ್ನ ಬರ್ಡೇಗೆ ನಾನೇ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಇಲ್ಲ ನಾನು ನಂದು ಅರ್ನಿಂಗಿಂದನೇ ತೊಗೋಬೇಕು. ಸೊ ಅಂತ ಮುಂಚೆಯಿಂದ ತುಂಬ ಹಾರ್ಡ್ ವರ್ಕ್ ಮಾಡಿ ಅದು ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಅಭಿನಂದನೆಗಳು. ಸೊ ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ಲೈಫಲ್ಲಿ ಆಸೆ ಇರುತ್ತಲ್ಲ, ಅದು ತಗೋಬೇಕು, ಇದು ತಗೋಬೇಕು, ಅದು ಮಾಡಬೇಕು, ಇದು ನನ್ನ ಗ್ರೋತ್. ಮೇ ಬಿ ಕೆಲವರು ಇದನ್ನು ಇನ್ವೆಸ್ಟ್ಮೆಂಟಿಗೆ ಉಪಯೋಗಿಸ್ತಾರೆ, ಇನ್ನು ಕೆಲವರು ಮನೆ ಕಟ್ಟೋದಕ್ಕೆ, ಇನ್ನು ಕೆಲವರು ಕಾರ್ ತಗೊಳ್ಳೋದಕ್ಕೆ. ಎಲ್ಲದೂ ಒಂದು ಸಂತೋಷ, ಹ್ಯಾಪಿನೆಸ್ ಅನ್ನೋದು ಲೆವೆಲ್ ಇರುತ್ತಲ್ಲ. ಇದು ನನ್ನ ಗ್ರೋತ್ಗೆ ನಾನು ಮಾಡುವಂಥ ಒಂದು ಇನ್ವೆಸ್ಟ್ಮೆಂಟ್. ಬಟ್ ನನಗೇನು ಬೇಜಾರಿಲ್ಲ. ಐ ಥಿಂಕ್ ಇಟ್ಸ್ ವರ್ತ್ ಇಟ್, ಬಿಕಾಸ್ ಈ ಫೋನ್ ನನಗೆ ಬೇಕೇ ಬೇಕು ಯೂಟ್ಯೂಬ್ಗೆ. ಐ ಆಮ್ ಎಕ್ಸೈಟೆಡ್, ಐ ಆಮ್ ಥ್ರಿಲ್ಡ್, ಐ ಆಮ್ ನರ್ವಸ್, ಬಿಕಾಸ್ ಫೋನ್ ಕೆಳಗಡೆ ಬಿದ್ದು ಏನೆಲ್ಲ ಆಗುತ್ತೆ ನನ್ನ ಫೋನ್. ಅದಕ್ಕೋಸ್ಕರ ಆ್ಯಪಲ್ ಕೇರ್ ವಾರಂಟಿನ ತೊಗೊಂಡಿದ್ದೀವಿ. ಅದು ಎಷ್ಟು? ಆ್ಯಪಲ್ ಕೇರ್ ಪ್ಲ್ಯಾನ್, ಆ್ಯಪಲ್ ಕೇರ್ ಪ್ಲಸ್ 799 ಅಂದರೆ 16,000 rupees. ಏನೇ ಆದರೂ 2 years, 2 ವರ್ಷ. ಫೋನ್ ಬಿದ್ದು ಸ್ಕ್ರ್ಯಾಚ್ ಆಗಲಿ, ಏನೇ ಆಗಲಿ, ಗ್ಲಾಸ್ ಹೊಡೆದೋಗ್ಲಿ, ನನಗೆ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಮೊದಲೇ ಎಲ್ಲ ಎತ್ತಾಗ್ತಾ ಇರ್ತಾಳೆ, ಚಿಕ್ಕ ಪಾಪ ಬೀಳಿಸ್ತಾ ಇರ್ತೀನಿ. ಸ್ಪೆಷಲಿ ಗ್ಯಾಜೆಟ್ಸ್ ಅಲ್ವಾ, ಫೋನ್ ನನ್ನ ಕೈಯಿಂದ ಬೀಳುತ್ತೆ. ಸೊ ರಿಸ್ಕ್ ಏನಕ್ಕಂತ ವಿ ಆರ್ ಲೈಕ್ ಅದು ಮಾತ್ರ ಬೇಕೇ ಬೇಕು ಅಂತ. ಆ್ಯಂಡ್ ಸೆಲೆಕ್ಟ್ ಮಾಡಿರೋಂಥ ಕಲರ್, ಓ ಮೈ ಗಾಡ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಗೊತ್ತಾಗಬೇಕಾ ನಾನು ಹೇಗೆ ಸೇವಿಂಗ್ ಮಾಡಿದ್ದೀನಿ, ನನ್ನ ಸೇವಿಂಗ್ ಪ್ಲ್ಯಾನ್ಸ್ ಏನು ಅಂತ ಕಾಮೆಂಟ್ ಸೆಕ್ಷನ್ಲಿ ತಿಳಿಸಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನಂತೂ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ನಿಮ್ಮೆಲ್ಲರಿಗೂ iStyle ಸ್ಟೋರ್ನ ಸ್ಕ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಇಲ್ಲಿ ಲ್ಯಾಪ್ಟಾಪ್ಸಿಂದ ಹಿಡಿದು ಮೊಬೈಲ್ ಕೇಸಸ್, ಆಕ್ಸೆಸರೀಸ್, ಮೊಬೈಲ್ ಫೋನ್ಸ್, ಐಪ್ಯಾಡ್, ಏನು ಬೇಕು ಅದು ಎಲ್ಲ ಇದೆ. ನೀವು ಅಕಸ್ಮಾತ್ ಅಲ್ಲೇನ್ ಸಿಟಿನಲ್ಲಿದೆ, ಇಲ್ಲಿ ಬಂದು ವಿಸಿಟ್ ಮಾಡಿ. ಜಿಮ್ಮಿ ಮಾಲಲ್ಲಿ ಇರೋದು ಇದು. ನಾನು ತಗೊಂಡಿರುವಂಥ iPhone 13 Pro Max 256 GB ಗೋಲ್ಡ್ ಕಲರ್ ಫೋನ್ಗೆ ನಾನು ಕೊಟ್ಟಿರುವಂಥ ಟೋಟಲ್ ಪ್ರೈಸ್ ಪ್ರತಿಯೊಂದು ಸೇರಿ 1,46,000. ಅದೇ ನಮ್ಮ ಇಂಡಿಯಾದಲ್ಲಿ ಸೇಮ್ ಫೋನ್ ಎಲ್ಲ ಫೀಚರ್ಸ್ ಸೇರಿಸಿ 1,90,000 ತನಕ ಆಗ್ತಿತ್ತು. ಐಫೋನ್ ತಗೊಂಡಾಯ್ತು, ಇವಾಗ ಇಲ್ಲಿ ಬಂದಿದ್ದೀವಿ ಕುಕ್ಕೀಸ್ಗೆ ಅಂತ. ಫೋನ್ ತಗೊಂಡಿರೋ ಖುಷಿನಲ್ಲಿ ಸ್ವೀಟ್ ಬಂತಾ ಹೇ ಯಾರ್. ಇದಕ್ಕೇನು ಕಮ್ಮಿ ಇಲ್ಲ, ಡಯಟ್ ಮಾಡ್ತಾ ಇದ್ದೀವಿ, ಸ್ವೀಟ್ ಕುಕ್ಕೀಸ್ ಬೇಕು ಅಂತ. ನಾನು ಬಿಡ್ತಿರ್ಲಿಲ್ಲ, ಇವತ್ತೇನು ಐಫೋನ್ ತೊಗೊಂಡಿದ್ದೀವಿ, ತುಂಬ ಖುಷಿಯಾಗಿದೆ ಅಂತ ಓಕೆ ಒಂದು ಕುಕ್ಕಿ ಅಂತ ಹೇಳಿದೆ. ಅಲ್ಲೊಂದ್ಮೇಲೆ 2 ಆಯಿತು, ಅದು 1ರಿಂದ. ಓಕೆ, ನಿಮ್ಮೆಲ್ಲರಿಗೂ ಸ್ಟೋರಿ ಗೊತ್ತಾಯಿತು, ನಾನು ಹೇಗೆ ತಗೊಂಡೆ, ಯಾಕಿದು ನನಗೆ ಸ್ಪೆಷಲ್. ಬಟ್ ನೀವ್ಯಾರು ಇನ್ನೊಬ್ಬರ ಜೊತೆ ನಿಮ್ಮನ್ನು ಕಂಪೇರ್ ಮಾಡಬೇಡಿ. ನಿಮ್ಮ ಟೈಮ್ ಬರುತ್ತೆ. ಮೇ ಬಿ ನಿಮ್ಗೇನಾದರೂ ಇಷ್ಟ ಇದ್ದರೆ ಅದು ನೀವು ಪೇಷನ್ಸಿಂದ ವೆಯ್ಟ್ ಮಾಡಿದಾಗ ನಿಮಗೂ ಅದು ಸಿಗುತ್ತೆ. ನಾನು ಕಾದಿದ್ದೀನಿ. ನನ್ನ ಯೂಟ್ಯೂಬ್ ಗ್ರೋತ್ ತುಂಬ ಸುಲಭದಲ್ಲಿ ಆಗಿರಲಿಲ್ಲ. ಆಫ್ಟರ್ ಅ ಪಾಯಿಂಟ್ ಸ್ವಲ್ಪ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ನಾನು ಈ ರೀತಿಯಲ್ಲಿ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಟೈಮು ಬರುತ್ತೆ ಆ್ಯಂಡ್ ನೀವು ಇದನ್ನೆಲ್ಲ ಖಂಡಿತವಾಗ್ಲೂ ಮಾಡ್ಬೋದು. ನಾನು ಮಾಡಿದ್ದೀನಿ ಅಂದಮೇಲೆ ನೀವೆಲ್ಲರೂ ಖಂಡಿತವಾಗ್ಲೂ ಇದನ್ನು ಮಾಡಲೇಬೋದು. ಯಾವಾಗಲೂ ಖುಷಿಯಿಂದ ಇರಿ, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪ್ರಯತ್ನನ ಬಿಡಬೇಡಿ ಅಂತ ಹೇಳ್ತೀನಿ. ಲಾಟ್ಸ್ ಆಫ್ ಲವ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಬೇಕು ನೀವೆಲ್ಲರೂ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.
All right, okay. Lots of love. Bye. ಬಾಯ್